ಸಮಾಜದಲ್ಲಿ ಆಗು ಹೋಗುಗಳ ಸುದ್ದಿಗಳ ನಡುವೆ ಅದೇನೋ ವಿಶೇಷವಾಗಿ ಗೋಚರಿಸುವಂತಹ ವಿಭಿನ್ನ ಸುದ್ದಿಗಳ ಹೂರಣವೇ ಈ ಧ್ವನಿ ವಿಶೇಷ. ಕ್ರಿಸ್ಮಸ್ ದೇಶದಾದ್ಯಂತ ಆಚರಿಸುವಂತಹ ಒಂದು ವಿಶೇಷವಾದ ಹಬ್ಬ. ಆದರೆ ಇದು ಪ್ರಮುಖವಾಗಿ ಕ್ರಿಶ್ಚಿಯನ್ನರ ಹಬ್ಬ. ಆದರೆ ಕಾರ್ಕಳದಲ್ಲಿ ಮಾತ್ರ ಈ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಗಿದೆ. ಅದು ಕೂಡ ಕ್ರಿಶ್ಚಿಯನ್ನರ ಮನೆಯಲ್ಲ. ಹಾಗಿದ್ರೆ ಏನಿದು ಕಾರ್ಕಳದಲ್ಲಿ ನಡೆದ ವಿಶೇಷ ಕ್ರಿಸ್ಮಸ್ ಹಬ್ಬ? ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್? ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರೈಸ್ತ ಬಂಧುಗಳ ಮನೆಯಲ್ಲಿ, ವಠಾರದಲ್ಲಿ ಹಾಗೂ ಧರ್ಮ ಕೇಂದ್ರ ಚರ್ಚ್ ಸಮೀಪದಲ್ಲಿ ಗೋದಲಿಗಳು ಕಂಡುಬರುವುದು ಸಾಮಾನ್ಯ. ಆದರೆ ಕಾರ್ಕಳದ ನಂದಳಿಕೆಯ ಹಿಂದೂ ಮನೆಯಂಗಳದಲ್ಲಿ ಕಳೆದ 5 ವರ್ಷಗಳಿಂದ ಗೋದಲಿ ನಿರ್ಮಿಸುತ್ತಿರುವುದು ಬಹಳ ವಿಶೇಷವಾಗಿದೆ. ನಂದಳಿಕೆಯ ನಿವಾಸಿ ಸರಳಾ ಎಸ್ ಹೆಗ್ಡೆಯವರು ತಮ್ಮ ಮನೆಯ ಮಂದಿಯೊಂದಿಗೆ ಸೇರಿಕೊಂಡು ವಿಶೇಷ ಗೋದಲಿಯನ್ನ ನಿರ್ಮಿಸುವ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾದವರು. ಧರ್ಮ ಬೇರೆಯಾದ್ರೂ ದೇವರು ಎಲ್ಲರಿಗೂ ಒಂದೇ ಎನ್ನುವ ಮನೋಭಾವದಲ್ಲಿ ಕಳೆದ 5 ವರ್ಷಗಳಿಂದ ಗೋದಲಿಯನ್ನ ನಿರ್ಮಾಣ ಮಾಡುವ ಮನಸ್ಸು ಮಾಡಿ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ. ಇತಿಹಾಸ ಪ್ರಸಿದ್ಧ ನಂದಳಿಕೆಯ ಸಿರಿಜಾತ್ರೆಯ ಸಂದರ್ಭದಲ್ಲಿಯೂ ಕ್ರೈಸ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರಾಗಿ ತೊಡಗಿಕೊಳ್ತಾರಂತೆ. ಹೀಗಾಗಿ ನಂದಳಿಕೆ ಸುತ್ತಮುತ್ತಲಿನ ಪರಿಸರದಲ್ಲಿ ಜಾತಿ ಧರ್ಮ ಎನ್ನುವ ಭೇದ ಭಾವಗಳಿಲ್ಲದೆ ಸೌಹಾರ್ದತೆಯಿಂದ ಜನರಿದ್ದು ಈ ನಿಟ್ಟಿನಲ್ಲಿ ಕ್ರೈಸ್ತರ ಹಬ್ಬದ ಸಂದರ್ಭದ ಹಿಂದೂ ಮನೆಯಲ್ಲಿ ಗೋದಲಿಯನ್ನ ನಿರ್ಮಿಸುವ ಮೂಲಕ ಸೇವೆಗೆ ಮುಂದಾಗಿದ್ದಾರೆ. ನಂದಳಿಕೆ ಗ್ರಾಮ ಹಿಂದಿನಿಂದಲೂ ಸೌಹಾರ್ದತೆಗೆ ಸಾಕ್ಷಿಯಾದ ಗ್ರಾಮ. ಇಲ್ಲಿ ಹಿಂದೂ ಕ್ರೈಸ್ತರು ಎನ್ನುವ ಭೇದವನ್ನ ಮರೆತು ಎಲ್ಲರೂ ಜೊತೆಯಾಗಿ ಗ್ರಾಮದ ಅಭಿವೃದ್ಧಿ ಕಾರ್ಯದಲ್ಲಿ ಕೈ ಜೋಡಿಸುತ್ತಾರೆ. ಅಲ್ಲದೆ ಇತಿಹಾಸ ಪ್ರಸಿದ್ಧ ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷವೂ ಸಿರಿಜಾತ್ರೆಯ ಸಂದರ್ಭ ಸುಮಾರು 30ಕ್ಕೂ ಅಧಿಕ ಕ್ರೈಸ್ತ ಬಾಂಧವರು ಸ್ವಯಂ ಸೇವಕರಾಗಿ ದುಡಿದಾರಂತೆ. ಅದರಿಂದ ಊರಿನಲ್ಲಿ ಸೌಹಾರ್ದತೆಯಿಂದ ಕೂಡಿರುವ ಗ್ರಾಮ ಎಂದೇ ಖ್ಯಾತಿಯಾಗಿದೆ. ಅದೇ ಹಿನ್ನೆಲೆಯಲ್ಲಿ ಹಿಂದೂ ಬಾಂಧವರ ಮನೆಯಲ್ಲೂ ಕ್ರಿಸ್ಮಸ್ ಹಬ್ಬಕ್ಕೂ ಮಹತ್ವ ಸಿಗ್ತಾ ಇದೆ. ನಮ್ಮಲ್ಲಿ ಕ್ರೈಸ್ತರು ಎಂಬ ಭೇದ ಭಾವವಿಲ್ಲದೆ ಸಹೋದರತೆಯಿಂದ ಒಗ್ಗಟ್ಟಿನಿಂದ ಇರುವುದರಿಂದ ಅವರ ಸಂಭ್ರಮದಲ್ಲಿ ಭಾಗಿಯಾಗಲಾಗುತ್ತೆ. ಮನೆಯಲ್ಲೂ ಗೋದಲಿಯನ್ನ ನಿರ್ಮಿಸುವ ಮೂಲಕ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭವನ್ನ ಹಾರೈಸಲಾಗಿದೆ. ವರ್ಷದ ಎಂಕಲ್ಲ ನಂದಳಿಕೆಡೆ ಅಂದತ್ತು ಸುತ್ತಮುತ್ತ ಗ್ರಾಮಡ್ಲ ದಲ ಎಂಕಲೆ ಕ್ರೈಸ್ತರು ಹಿಂದುಲು ಬಂದು ಭೇದ ಭಾವದಲ್ಲ ಇಜ್ಜಿ ಮಾತೆಲ್ಲ ಒಂಜೇ ಮನಸ್ಸುಡುಲ್ಲ ಎಂಕಲಿಗೆ ವರ್ಷ ಒಂಚೂರು ಎಡ್ಡೆ ಮಲ್ಪಡು ಆಸೆ ಅವನೇನು ಅಂಚ ಒಂದು ಚೂರು ಎಡ್ಡೆ ಮಲ್ಪೊಂದುಲ್ಲ ಬೊಕ್ಕ ಮಾತೆರೆಗ್ಲ ಏಸು ಸ್ವಾಮಿ ಎಡ್ಡೆ ಮಲ್ಪಡು ಬಂದು ಏಸುಡ ನಟೋನುಲ್ಲ ಯಾರು ಒಂದು ಕಿನ್ಯ ಸೇವೆ ಬಂದು ಮಲ್ಪನು ಬೊಕ್ಕ ದಾಲ ವಿಶೇಷ ಇಜ್ಜಿ ನೆಟ್ಟು.
ಬಣ್ಣ ಬಣ್ಣದ ಕೂಡು ದೀಪಗಳು, ವಿದ್ಯುತ್ ದೀಪಾಲಂಕಾರ, ಗದ್ದೆ, ಹಟ್ಟಿ, ಗೊಂಬೆಗಳು, ಬಾವಿ ಮನೆ ಹೀಗೆ ಅನೇಕ ಬಗೆಯ ಚಿತ್ರಣವನ್ನ ಈ ಗೋದಲಿಯಲ್ಲಿ ಕಾಣಬಹುದಾಗಿದೆ. ಈ ಬಾರಿ 5ನೇ ವರ್ಷದ ಗೋದಲಿಯನ್ನ ಬಹಳ ವಿಶೇಷವಾಗಿ ನಿರ್ಮಿಸಿ ಸೈ ಎನಿಸಿಕೊಂಡಿದ್ದಾರೆ ಸರಳ. ಕ್ರೈಸ್ತರು ಹಾಗೂ ಹಿಂದೂ ಬಂಧುಗಳು ಕೂಡ ಗೋದಲಿಯನ್ನ ವೀಕ್ಷಿಸಲು ಬರುತ್ತಿದ್ದು ಶಾಬಾಷ್ ಎನ್ನುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಧ್ವನಿ ವಿಶೇಷ. ಮತ್ತಷ್ಟು ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.